विष्णुपादाय कृष्णपृष्ठाय भूतले श्रीमते भक्तिवेदान्त स्वामिन् इति नामिने। नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। श्रील प्रभुपाद की जय, श्री चैतन्य महाप्रभु की जय, श्री श्री राधा गोविंद की जय, श्री अनंत कोटि वैष्णव वृंद की जय। हरे कृष्ण ಎಲ್ಲರಿಗೂ ಹರೇ ಕೃಷ್ಣ ಮಾತಾಜಿ. ಇದು ಟ್ರಾನ್ಸ್ಲೇಷನ್ ನನಗೆ ಸಿಕ್ಕಿದೆ, ನಾನು ಹೇಳ್ಬೋದಾ ಮಾತಾಜಿ? ಓಕೆ ಮಾತಾಜಿ, ಹೇಳಿ ಮಾತಾಜಿ. ಬೃಂದಾವನವು ಬಹಳ ಸುಂದರವಾಗಿದ್ದು ಚಿಂತಾಮಣಿಯಂತಹ ವಜ್ರ ವೈಡೂರ್ಯಗಳಿಂದ ತುಂಬಿದ್ದು, ಇದು ಅರಮನೆಯ ಮತ್ತು ದೇವಸ್ಥಾನದಲ್ಲಿ ಆ ಕೊಳದಲ್ಲಿ ಹಂಸಗಳು ಆಟ ಆಡುತ್ತಿದ್ದವು ಯಮುನಾ ನದಿಯಲ್ಲಿ. ಅಂಡ್ ಈ ನದಿಯಲ್ಲಿ ಇಟ್ ಇಸ್ ಸ್ಪ್ಲೆಂಡೆಡ್ ಲೋಟಸ್ ಫ್ಲವರ್ಸ್ ಗ್ರೋ. ಅಲ್ಲಿ ಚಂದವಾದಂತಹ ಲೋಟಸ್ ಫ್ಲವರ್ಸ್, ಗೋಲ್ಡನ್ ಕಲರ್ ಲೋಟಸ್ ಫ್ಲವರ್ಸ್ ಅದರಲ್ಲಿ ಫುಲ್ ಆಗಿ ಬೆಳೆದಿದೆ. ಆ ಮಧ್ಯದಲ್ಲಿ 8 ದಳಗಳಿವೆ. ಇನ್ ದ ಮಿಡಲ್ ಆಫ್ ದ ಲೋಟಸ್ ಗೋಲ್ಡನ್ ಪ್ಯಾಲೇಸ್ ಸರೌಂಡೆಡ್ ಬೈ 8 ಪೆಟಲ್ಸ್. ಅದರಲ್ಲಿ 8 ದಳಗಳಿವೆ. ಆನ್ ದೀಸ್ 8 ಪೆಟಲ್ಸ್ ದಿ 8 ಪ್ರಿನ್ಸಿಪಾಲ್ ಗೋಪೀಸ್ ರಿಸೈಡ್. ಈ 8 ದಳಗಳಲ್ಲಿ ಮುಖ್ಯವಾದಂತ 8 ಗೋಪಿಯರು ಅಲ್ಲಿದ್ದಾರೆ. ಮಧ್ಯದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಲಾರ್ಡ್ ಶ್ಯಾಮ ಸುಂದರ ಅಂಡ್ ಬ್ಯೂಟಿಫುಲ್ ಶ್ರೀಮತಿ ರಾಧಾರಾಣಿ ಸಿಟ್ ಆನ್ ದ ಜ್ವೆಲ್ಡ್ ಥ್ರೋನ್. ಅಂದ್ರೆ ಲೋಟಸ್ ಇದರ ಮಧ್ಯದಲ್ಲಿ ಶ್ಯಾಮ ಸುಂದರ ಮತ್ತು ರಾಧಾರಾಣಿಯವರು ಆ ರತ್ನಖಚಿತವಾದಂತಹ ಸಿಂಹಾಸನದ ಮೇಲೆ ಕೂತಿದ್ದಾರೆ ಅಂತ. ದ ಗ್ರೇಟ್ ಬ್ಯೂಟಿ ಆಫ್ ದಿಸ್ ಡಿವೈನ್ ಕಪಲ್ ಅಂಡ್ ದೇರ್ ಚಾರ್ಮಿಂಗ್ ಜೋಕಿಂಗ್ ಅಂಡ್ ಲಾಫಿಂಗ್ appears to be consistently showering nectar everywhere. ಇವರಿಬ್ಬರು ತಮ್ಮ ರಾಸಲೀಲೆಯಲ್ಲಿ ಒಬ್ಬರನ್ನೊಬ್ಬರು ಇದು ಪ್ರೀತಿಯಲ್ಲಿ ಇರುವಾಗ ತಮ್ಮ ಇದು ಪ್ರೀತಿಯನ್ನು ಎಲ್ಲಾ ಕಡೆ ಚೆಲ್ತಾ ಇದ್ದಾರೆ. ನರೋತ್ತಮ ದಾಸ says, I play that these blissful eternal ಡಿವೈನ್ ಕಪಲ್ ಮೇ ಬಿ ಮ್ಯಾನಿಫೆಸ್ಟಿಂಗ್ ಇನ್ ಮೈ ಹಾರ್ಟ್. ಇವರು ಮಾಡುವಂತ ಎಲ್ಲ ಒಂದು ಲೀಲೆಯನ್ನು ನೋಡುವುದು ನಮ್ಮ ಮನಸ್ಸಿಗೆ, ನಮ್ಮ ಹೃದಯಕ್ಕೆ ಸಂತೋಷವನ್ನು ತಂದ್ಕೊಟ್ಟಿದೆ ಅಂತ ಉಂಟು ಮಾತಾಜಿ. ನಾನು ಪ್ರಯತ್ನ ಮಾಡಿದ್ದೇನೆ, ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬೇಕು. ತುಂಬಾ ಚೆನ್ನಾಗಿ ಹೇಳಿದ್ದು ಹರೇ ಕೃಷ್ಣ. ಹರೇ ಅನುವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ನಾನು ಇದು ಪ್ರಯತ್ನ ಮಾಡಿದೆ ಸಿಗ್ತದ ಅಂತ, ಮತ್ತೆ ಸಿಗ್ಲಿಲ್ಲ. ಅದಕ್ಕೆ ನಾನು ಓನ್ಲಿ ಇಂಗ್ಲಿಷ್ ಅಲ್ಲಿ ಇತ್ತು ಮಾತಾಜಿ. ನನ್ಗೆ ತಿಳಿದ ಮಟ್ಟಿಗೆ ನಾನು ಸ್ವಲ್ಪ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ದೇನೆ. ಹರೇ ಕೃಷ್ಣ. ಗೂಗಲ್ ಅಲ್ಲಿನ ಫೈಂಡ್ ಔಟ್ ಮಾಡಿದೆ, ಗೂಗಲ್ ಅಲ್ಲಿನೂ ಸಿಗ್ಲಿಲ್ಲ ಮಾತಾಜಿ. ಹೌದು ಹೌದು. ಹರೇ ಕೃಷ್ಣ. ಓಕೆ, ಓಕೆ. ಕೃಷ್ಣ ಸ್ತುತಿ. ಹರೇ ಕೃಷ್ಣ ಮಾತಾಜಿ. ಪ್ರವೀಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಲೋಕ ಕ್ಲಾಸೇ ಅಲ್ವಾ ಮಾತಾಜಿ ಇದು? ಹೌದು ಮಾತಾಜಿ. ಕರಾಲವಿಂದೇನ ಪದಾಲವಿಂದಂ ಹೇಳಿ. ಕಾಣಿಸ್ತದಲ್ವಾ ಸ್ಕ್ರೀನ್? ಕರಾಲವಿಂದೇನ ಪದಾಲವಿಂದಂ ಮುಖಾದವಿಂದೇ ವಿನಿವೇಶಯಂತಂ
ವಟಸ್ಯ ಪತ್ರಸ್ಯ ಪುಟೇ ಶಯನಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಾಯ ವಾಸುದೇವಾಯ ದೇವಕೀ ಬಿಟ್ರಿ ಮಾತಾಜಿ. ಉತ್ಪಲ್ಲ ಪದ್ಮ ಪತ್ರಾಕ್ಷಂ ನೀಲಜೀಮೂತ ಸನ್ನಿಭಂ ಯಾದವಾನಾಂ ಶಿರೋರತ್ನಂ. ಕೇಳಿಸ್ತಾ ಇದೆ ಎಲ್ಲಾರ್ಗುನು, ತುಂಬಾ ಡಿಸ್ಟರ್ಬೆನ್ಸ್ ಇದೆಲ್ಲ. ಪದ್ಮ ಪತ್ರಾಕ್ಷಂ ನೀಲಜೀಮೂತ ಸನ್ನಿಭಂ. ಹೇಳಿ ಉತ್ಪಲ್ಲ ಪದ್ಮ ಪತ್ರಾಕ್ಷಂ ನೀಲಜೀಮೂತ ಸನ್ನಿಭಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ. ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ಕುಮಾರಾಯ ಗೋವಿಂದಾಯ ನಮೋ ನಮಃ. ನಂದಗೋಪಾಯ ನಮೋ ನಮಃ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಂತ ವೇದಿನೇ. ವೇದಾಂತ ವೇದಿನೇ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ. ಅನಥ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೇಶವಂ ಕಮಲಾಕಾಂತಂ ಕಾಮೇಶಂ ಕೌಸ್ತುಭಪ್ರಿಯಂ. ಕೇಶವಂ ಕಮಲಕಾಂತಂ ಕಾಮೇಶಂ ಕೌಸ್ತುಭಪ್ರಿಯಂ. ಕೌಮೋದಕೀಧರಂ ಕೃಷ್ಣಂ ತಂ ವಂದೇ ಕೌರವಾಂತಕಂ. ಕೌಮೋದಕೀಧರಂ ಕೃಷ್ಣಂ ತಂ ವಂದೇ ಕೌರವಾಂತಕಂ. ಓಂ ನಮೋ ವಿಶ್ವರೂಪಾಯ ವಿಶ್ವಾತ್ಯಂತ ಹೇತವೇ. ಓಂ ನಮೋ ವಿಶ್ವರೂಪಾಯ ವಿಶ್ವಸ್ಯಂತ ಹೇತವೇ. ವಿಶ್ವರಾಯ ವಿಶ್ವಾಯ ಗೋವಿಂದಾಯ ನಮೋ ನಮಃ. ವಿಶ್ವೇಶ್ವರಾಯ ವಿಶ್ವಾಯ ಗೋವಿಂದಾಯ ನಮೋ ನಮಃ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ. ನಮೋ ಬ್ರಹ್ಮಣ್ಯದೇವಾಯ ಗೋ ಬ್ರಾಹ್ಮಣಹಿತಾಯ ಚ. ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಜಗದ್ಗುರುವಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ. ನಮೋ ವಿಷ್ಣುಭಕ್ತಿಪರಾಯಣಾಃ. ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಲಲಿತಾ ಮಾತಾಜಿ ಬಂದಿದ್ದಾರಲ್ಲ.
ಮಾತಾಜಿ ಬಂದಿದ್ದೀನಿ. ಹಾ ಹಾ, ನಾನು ಆವಾಗ ಹುಡುಕಿದೆ, ನೀವು ಬಂದಿಲ್ಲವಾ ಅಂತ ಆವಾಗ. ಇಲ್ಲ ಆಗ್ಲೇ ಬಂದೆ. ಹೌದಾ ಮಾತಾಜಿ? ನೀವು ಇದು ಶುರು ಮಾಡಿದ್ರಿ ಸರಿ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಏಕಾದಶೋऽಧ್ಯಾಯಃ. ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ವಿಶ್ವರೂಪದರ್ಶನ ಯೋಗ. ಹರೇ ಕೃಷ್ಣ. ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಪರಮ ಪೂಜ್ಯ ಗುರುಗಳಾದ ಶ್ರೀಲ ಪ್ರಭುಪಾದರ ಚಲನ ಕಮಲಗಳಿಗೂ ಶ್ರೀ ಶ್ರೀ ರಾಧಾ ಗೋವಿಂದರ ಚಲನ ಕಮಲಗಳಿಗೂ ಹಾಗೂ ಎಲ್ಲಾ ಶಿಕ್ಷಾ ಗುರುಗಳ ಚಲನ ಕಮಲಗಳಿಗೂ ವಂದಿಸುತ್ತಾ ಇವತ್ತಿನ ಶ್ಲೋಕ ಪಠಣವನ್ನು ತರಗತಿಯನ್ನು ಪ್ರಾರಂಭಿಸೋಣ. ಹರೇ ಕೃಷ್ಣ. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓಂ ನಮೋ ಪರಮಾತ್ಮನೇ ನಮಃ. ಶ್ಲೋಕ 1. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜ್ಞಿತಂ ಯತ್ತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಶ್ಲೋಕ 2. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಾಮಪಿ ಚಾವ್ಯಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಶ್ಲೋಕ 4. ಮನಸ್ಯೇ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭು ಯೋಗೇಶ್ವರೋ ತಥೋ ಬೇತ್ವಂ ದರ್ಶಯಾತ್ಮನಮವ್ಯಯಂ. ಹರೇ ಅದು ಕೃಷ್ಣ. ಮನ್ಯಸೆ ಮಾತಾಜಿ, ಮನಸ್ಸೇ ಇಲ್ಲ, ಮನಸ್ಸೇ ಅಂದ್ರಿ, ಮನ್ಯಸೆ. ಮನ್ಯಸೆ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭು ಯೋಗೇಶ್ವರೋ ತಥೋ ಮೇ ತ್ವಂ ದರ್ಶಯಾತ್ಮನಮವ್ಯಯಂ. ಸರಿನಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ, ನೀವು ಈ ಶ್ಲೋಕವನ್ನು ನೀವು ಮೊದಲು ಓದಿ ಮಾತಾಜಿ. ಲಲಿತಾ ಮಾತಾಜಿ. ಭಗವಾನುವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಕ್ಷೋತ ಸಹಸ್ರಶಃ
नानाविधानि दिव्यानि नानावर्णानि कृतीनि च. हरे कृष्ण माताजी. ಧನ್ಯವಾದಗಳು ಮಾತಾಜಿ. ಚಂದನ ಮಾತಾಜಿ ಓದಿ. हरे कृष्ण माताजी. श्री भगवानुवाच पश्य मे पार्थ रूपाणि शतशोथ सहस्रश ಮಾತಾಜಿ ಅದೇನ್ ಹೇಳ್ರಿ? सहस्रशः 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 नानाविधानि दिव्यानि नानावर्णाकृतीनि च. ಇನ್ನೊಮ್ಮೆ ಓದಿ ಮಾತಾಜಿ. श्री भगवानुवाच पश्य मे पार्थ रूपाणि शतशोथ सहस्रशः नानाविधानि दिव्यानि नानावर्णाकृतीनि च. पश्यादित्यान् वसून् रुद्रान् अश्विनौ मरुतस्तथा बहुन्यदृष्ट पूर्वाणि पश्याश्चर्याणि भारत. हरे कृष्ण माताजी. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ. ಇಹೈಕಸ್ತಂ ಜಗತ್ಕೃಷ್ಣಂ ಪಶ್ಯದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚನ್ಯಾದೃಷ್ಟಮಿಚ್ಛಸಿ. ಓದಿ ಮಾತಾಜಿ. ನ ತು ಮಾಂ ಶಕ್ಯಸೆ ದ್ರಷ್ಟಂ ಅನೇನೈವ ಸಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓದ್ತೀನಿ ಮಾತಾಜಿ, ಓದ್ತೀನಿ. ಶ್ಲೋಕ 9 ಮಾತಾಜಿ. ಹೌದು ಮಾತಾಜಿ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಅನೇಕ ವಕ್ತ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯನೇಕೋದ್ಯತಾಯುಧಂ ದ್ಯತಾಯುಧಂ. ಎರಡನೇ ಮಾತಾಜಿ. ಸರಿ ಆಯ್ತು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಲೋಕಜೀವನಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಲೋಕಜೀವನಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಸಾರಿ. ಕನ್ನಡ ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದಿವ್ಯಮಾಲ್ಯಾಭ ಮಾತಾಜಿ ಇದನ್ನ ಹೇಳ್ಕೊಡಿ ಮಾತಾಜಿ. ಲಲಿತಾ ಮಾತಾಜಿ. ದಿವ್ಯಮಾಲ್ಯಾಂಬರಧರಂ ದಿವ್ಯಮಾಲ್ಯಾಭರಧರಂ ಹೇಳಿ ಮಾತಾಜಿ. ಹೇಳಿ ಮಾತಾಜಿ. ದಿವ್ಯಗಂಧಾನುಲೇಪನಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಅನಂತಂ ವಿಶ್ವತೋಮುಖಂ. ಇನ್ನೊಂದ್ಸಲ ಹೇಳಿ ಮಾತಾಜಿ. ದಿವ್ಯಮಾಲ್ಯಾಭರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಎಸ್ ಮಾತಾಜಿ, ಕರೆಕ್ಟ್. ದಿವಿ ಸೂರ್ಯಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ಭಾಸದೃಶಿ ಸಾ ಸ್ಯಾದ್ ಭಾಸಸ್ತ್ಯಸ್ಯ ಮಹಾತ್ಮನಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ. ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ತತ್ರೈಕಸ್ಥಂ ಜಗತ್ಕೃಷ್ಣಂ ಪ್ರವಿಭಕ್ತಮನೇಕದಾ ಅಪಶ್ಯದ್ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ಶ್ಲೋಕ 14. ತಥಾ ಸಾ ವಿಸ್ಮಯಾವಿಷ್ಟೋ ಹೃಷ್ಟರೋಮಾದನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷಿತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.
ಲಲಿತಾ ಮಾತಾಜಿ ಇವಾಗ ನಿಮ್ಮದೇ ಟೌನ್. ಸಾರಿ, ಕಾಂತಮಣಿ ಮಾತಾಜಿ ಇದ್ದಾರೆ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತತ ಭೂತ ವಿಶೇಷ ಸಂಗಾನ್ ಬ್ರಾಹ್ಮಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಹರೇ ಕೃಷ್ಣ ಮಾತಾಜಿ. ಬ್ರಾಹ್ಮಣ ಅಲ್ಲ ಮಾತಾಜಿ, ಬ್ರಹ್ಮಾಣ ಅದು. ಹೌದಾ? ಬ್ರಹ್ಮಾಣ ಮೀಶಂ. ಹೌದು. ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಾತಾಜಿ ರಿವಿಷನ್ ಕ್ಲಾಸ್ ಇದು. ಎರಡಾಗ್ಲಿಲ್ವಲ್ಲ, ಇನ್ನೊಂದು ಓದಿ ಮಾತಾಜಿ. ಎರಡು ಶ್ಲೋಕ ಮಾತಾಜಿ. ಕಾಂತಮಣಿ ಮಾತಾಜಿ ಓದ್ತೀನಿ ಮತ್ತೆ ಓದಿ. ಅನೇಕ ಬಾಹೂದರ ವಕ್ರ ನೇತ್ರಂ ಪಶ್ಯಾಮಿ ತ್ವಂ ಸರ್ವತೋನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಸ್ವಲ್ಪ ಹೋಯ್ತಾ ಮಾತಾಜಿ? ಲಲಿತಾ ಮಾತಾಜಿ ಇಲ್ಲಿ ಸ್ವಲ್ಪ ನಾಂತ ಪರವಾಗಿಲ್ಲ, ನಾಂತಂ ಅಂತ ಹೇಳಿ, ನಾಂತಂನ ಮಧ್ಯಂನ ಸ್ವಲ್ಪ ಅಲ್ಲೊಂಚೂರು ಇದಾಯ್ತು. ಅದೇ ಸ್ವಲ್ಪ ನಾಂತಂನ ಮಧ್ಯಂನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಲಕ್ಷ್ಮೀ ದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಂ ನಿರೀಕ್ಷ್ಯಂ ಸಮಂತಾತ್ ದೀಪ್ತನಲಾರ್ಕ ದ್ಯುತಿಮಪ್ರಮೇಯಂ ತ್ವಮಕ್ಷ. ಇನ್ನೊಂದು ಓದ್ಲಾ ಮಾತಾಜಿ? ಓದಿ ಮಾತಾಜಿ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯ ಶಾಶ್ವತ ಧರ್ಮ ಗೋಪ್ತಾ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೀವೀಗ ಬಂದದ್ದ ಮಾತಾಜಿ? ಈಗ ಜಾಯಿನ್ ಆದದ್ದ ಮಾತಾಜಿ ನೀವು? ಲಕ್ಷ್ಮೀ ಮಾತಾಜಿ ಆಗ್ಲೇ ಬಂದ್ರು. ಹೌದಾ ಮಾತಾಜಿ? ಓಕೆ. ಶ್ಲೋಕ ಕ್ಲಾಸ್ ಅಂತ ಕೇಳಿದ್ರಲ್ಲ, ಕನ್ಫರ್ಮ್ ಮಾಡ್ಕೊಂಡ್ರಲ್ಲ ಮಾತಾಜಿ? ಹೌದು, ನಾನು ಹರೇ ಕೃಷ್ಣ. ಓದ್ಲ ಮಾತಾಜಿ? ಮಾತಾಜಿ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಮುತ್ಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲೋಕ ಜೀವನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಅಮಿಹಿ ತ್ವಾಂ ಸುರಸಂಗ ವಿಶಂತಿ ಕೇಚಿದ್ ಭೀತಾಃ ಪ್ರಾಜ್ವಲಯೋ ಗೃಣಂತಿ ಸ್ವಸ್ತಿತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಗಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಳಾಭಿಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ರುದ್ರಾದಿತ್ಯಾ ವಸುವೋ ಯೇ ಚ ಸದ್ಯಃ ವಿಶ್ವೇಶ್ವನೋ ಮರುತ ಸೋಷ್ಮ ಪಾಚ್ಯ ಗಂಧರ್ವ ಯಕ್ಷಾಸುರ ಸಿದ್ಧ ಸಂಗಃ ವೀಕ್ಷಂತೆ ತ್ವಾಂ ವಿಶ್ವತಾ ಚೈವ ಸರ್ವೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಂ.ಎನ್. ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೂಪಂ ಮಹತ್ತೆ ಬಹುರ್ಭಕ್ತ ನೇತ್ರಂ ಮಹಾಬಾಹು ಬಹು ರೂಪಪಾದಂ ಬಹುಧರಂ
बहुदष्टं कराळं दृष्टं लोकः प्रवर्तितस्त ಅದೇನ್ ಮಾತಾಜಿ ರೂಪಂ ಪ್ರವರ್ತಿತ ಬಹುವಕ್ತ್ರನೇತ್ರಂ ಹೇಳಿ ಮಾತಾಜಿ, ಸ್ವಲ್ಪ ಅಲ್ಲಿದೆ. ರೂಪಂ ಮಹತ್ತೇ ರೂಪಂ ಬಹುವಕ್ತ್ರನೇತ್ರಂ ಮಹತ್ತೇ ಬಹುವಕ್ತ್ರನೇತ್ರಂ ಮಹಾಬಾಹು ನಿಧಾನಕ್ಕೆ ಹೇಳಿ ಬಾಹು ಮಹಾಬಾಹೋ ಬಹುಪಾದಂ ಮಹಾಬಾಹು ಬಹುಬಾರುಪಾದಂ ಬಹುದರಂ ಬಹುದಷ್ಟಕರಾಳಂ ಬಹುದಷ್ಟಪಾದಂ ಬಹುದರಂ ಬಹುದಷ್ಟಕರಾಳಂ ಬಹುದಷ್ಟಕರ ದಂಷ್ಟ್ರ ಬಹುದರಂ ಬಹುದಷ್ಟ್ರಂ कराळं बहुदरं बहुदष्टकराळं दृष्ट्वा लोकः प्रवर्तितस्तहम् ಓಕೆ ಮಾತಾಜಿ, ಇನ್ನೊಂದು ಓದಿ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ ಇನ್ನೊಂದು ಓದಿ. ಸಾಯಿ ಲಕ್ಷ್ಮಿ ಮಾತಾಜಿ ಮ್ಯೂಟ್ ಆಗಿದ್ದೀರಿ. MN ಸಾಯಿ ಲಕ್ಷ್ಮಿ ಮಾತಾಜಿ. ಓಕೆ, ನಂತರ ಓದ್ಲಿ ಅವರು. ಪಾರ್ವತಮ್ಮ ಮಾತಾಜಿ ಓದಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನವಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಕ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವತ್ಯಾಂತರಾತ್ಮಾ ಧೃತಿಂ ನ ವಿಂದಾಮಿ ವಿಷಮಂ ಚ ವಿಷ್ಣೋ. ವ್ಯಾತ್ತಾನನಂ ಪ್ರವ್ಯತಿತಾಂತರಾತ್ಮ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯತಿತಾಂತರಾತ್ಮಾ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಓದಿ ಮಾತಾಜಿ, ಓದಿ ಮಾತಾಜಿ, ಇನ್ನೊಮ್ಮೆ ಓದಿ. ನವಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯತಿತಾಂತರಾತ್ಮಾ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಓದಿ ಮಾತಾಜಿ. ದಂಷ್ಟ್ರಾಕರಾಳಾನಿ ಚ ತೇ ಮುಖಾನಿ ದೃಶ್ಚೈವ ಕಾಲಾನಲಸನ್ನಿಭಾನಿ ದಿಶೋ ನ ಜಾನೇನ ಲವೇಶ್ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. MN ಸಾಯಿ ಲಕ್ಷ್ಮಿ ಮಾತಾಜಿ, ನೀವೇನು ಬೇಸರ ಪಡಬೇಡಿ. ಈಗ ಇದು ಓದಿ ಮಾತಾಜಿ. ಮಾತಾಜಿ ಎಲ್ಲರೂ ಕಲಿಯುವುದೇ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ, ನಿಮ್ದು ಇವತ್ತು ನೆಟ್ವರ್ಕ್ ಇದೆ ಮಾತಾಜಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. MN ಸಾಯಿ ಲಕ್ಷ್ಮಿ ಮಾತಾಜಿ. ಮಾತಾಜಿ ನೆಕ್ಸ್ಟ್ ಓದ್ತೀನಿ ಮಾತಾಜಿ. ಇದು ಈಸಿ ಇದೆ ಮಾತಾಜಿ, ಓದ್ಬಹುದು ನಿಮ್ಗೆ. ನೆಕ್ಸ್ಟ್ ಓದ್ತೀರಾ? ಅಮೀಚತ್ವಂ ಧೃತರಾಷ್ಟ್ರಸ್ಯ ಪುತ್ರಃ ಸರ್ವೇ ವ ನೀಲವ ಸಂಗೈಃ ಭೀಷ್ಮ ದ್ರೋಣಃ ಸೂತಪುತ್ರಸ್ತತೋಸು ಸಹ
सहस्मदीयेरपि योधमुखैः। ಇನ್ನೊಂದು ಓದಿ ಮಾತಾಜಿ, ಇನ್ನೊಂದು ಓದಿ ಮಾತಾಜಿ, ಇನ್ನೊಂದು ಓದಿ ಮಾತಾಜಿ. ನೀವು ಮ್ಯೂಟ್ ಆದ್ರಿ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. MN ಸಾಯಿಲಕ್ಷ್ಮಿ ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಮಧುರಾ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಮಾತಾಜಿ. ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದಂಶ್ರಾ ಕರಾಳಾನಿ ಭಯಾನಕಾನಿ ಕೇಚಿದ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ಧ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪ್ರಿಯಾಂಕಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧವೇಗಾಃ ಲೇಲೇಹಸೇ ಗ್ರಸಮಾನಾ ಸಮಂತಾತ್ ಲೋಕಾನ್ ಸಮಗ್ರಾನ್ ವದಿನೈರ್ಜಲಬ್ಧಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ವಾಸೋಸ್ತವೋಗ್ರಾಹ ಪ್ರತಿಪಂತಿ ವಿಷ್ಣು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಹಾ, ಹರೇ ಕೃಷ್ಣ ಮಾತಾಜಿ. ಆಖ್ಯಾಹಿ ಮೇ ಕೋ ಭವಾನುಗ್ರ ರೂಪೋ ನಮೋಸ್ತು ತೇ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಮೇಲೆ ಮಾಡಿ. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಃ ಪ್ರತ್ಯನಿಕೇಷು ಯೋಧಾಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶೇಷಣ್ಣ ಪ್ರಭುಜಿ. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುಂ ಭುಂಕ್ವ ರಾಜ್ಯಂ ಸಮೃದ್ಧಂ ಮಯ್ಯೇವೈತೆ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಂ ಸ್ವಂ ಜಹಿಮಾ ವ್ಯತಿಷ್ಠಾಃ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಃ ಪ್ರಣಮ್ಯ. ಅರ್ಜುನ ಉವಾಚ ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯಾ ಜಗತ್ ಪ್ರಹೃಷ್ಯಾತ್ಯನುರುಚ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀಕಾಂತ್ ಪ್ರಭುಜಿ ಓದಿ. ಶ್ರೀಕಾಂತ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓದಿ. ಕಸ್ಮಾಚ್ಚ ತೇನ ಸಮರೇನ್ ಮಹಾತ್ಮನ್ ಗರ್ಯಸೆ ಬ್ರಹ್ಮಣೋಪ್ಯಾಧಿಕರ್ತ್ರೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ ಸತ್ಪರಂ ಯತ್. ಪ್ರಭುಜಿ, ಇಲ್ಲಿ ನೀವು ಸಮಯದನ್ನ ಅಂತ ಹೇಳಿದ್ರು ಸಾಲ
ಹಲೋ ಪ್ರಭುಜಿ ಇಲ್ಲಿ ಇದು ನಮೇವನ್ ಕಸ್ಮಾಚ್ಚ ತೇನ ನಮೇವನ್ ಮಹಾತ್ಮನ್ ನಮೇವನ್ ಕಸ್ಮಾಚ್ಚತೇನ ನಮರೇನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾಧಿಕರ್ತ್ರೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ ತತ್ಪರಂ ಯತ್ ಓದಿ ಪ್ರಭುಜಿ. त्वमादिदेवः पुरुषः पुराणः त्वमस्य विश्वस्य परं निधानम् वेत्तासि वेद्यं च परं च धाम त्वया ततं विश्वमनन्तरूप. हरे ಧನ್ಯವಾದಗಳು. ಕೃಷ್ಣ. ಧನ್ಯವಾದಗಳು ಮಾತಾಡಿ. ಸುಮಾ ಮಾತಾಜಿ ಓದಿ. ಸುಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಾಯುರ್ಮೋಗ್ನಿ ವರುಣ ಶಶಾಂಕಃ ಪ್ರಜಾಪತಿಸ್ತ್ವ ಪ್ರಪಿತಾಮಹಸ್ವ ನಮೋ ನಮಸ್ತೇಷು ಸಹಸ್ರಕೃತ್ವಂ ಪುನಶ್ಚ ಭಯೋಪಿ ನಮೋ ನಮಸ್ತೆ. ಲಲಿತಾ ಮಾತಾಜಿ. ಸರಿ ಮಾತಾಜಿ, ಸ್ವಲ್ಪ ತಪ್ಪಾಯ್ತು. ಯಮೋಗ್ನಿರ್ವರುಣ ಶಶಾಂಕಃ ವಾಯುರ್ಯಮೋಗ್ನಿ ವರುಣ ಶಶಾಂಕಃ ಪ್ರಜಾಪತಿಸ್ತ್ವ ಪ್ರಪಿತಾಮಹಶ್ಚ ಪ್ರಪಿತಾಮಹಸ್ವ ನಮೋ ನಮಸ್ತೇಷು ಸಹಸ್ರಕೃತ್ವಂ ಪುನಸ್ವ ಭಯೋಪಿ ನಮೋ ನಮಸ್ತೆ. ಪುನಶ್ಚ ಭೂಯೋಪಿ ಪುನಶ್ಚ ಮಾತಾಜಿ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಪುನಶ್ಚ ಭಯೋಪಿ ನಮೋ ಭೂಯೋಪಿ ನಮಸ್ತೆ. ಭೂಯೋಪಿ ಭೂಯೋಪಿ. ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಅಲ್ವಾ ಸ್ಕ್ರೀನ್ ಎಲ್ಲರಿಗೂ ಕಾಣಿಸ್ತೈತೆ. ಬೇಕಾ? ಮಾತಾಜಿ ದೊಡ್ಡದು ಮಾಡಿದ್ದೆ ಸ್ವಲ್ಪ. ಶ್ಲೋಕ 40 ಓದಿ ಮಾತಾಜಿ. ನಮಃ ಪುರಸ್ತಾದತ ಪೃಷ್ಠತಸ್ಯೆ ನಮಸ್ತುತೆ ಸರ್ವತಾ ಏವ ಸರ್ವ ಅನಂತವೀರ್ಯಮಿತವಿಕ್ರಮಸ್ತ್ವಂ ಸಮಸ್ತ ಸಮಪ್ನೋಷಿ ತತೋಸಿ ಸರ್ವಃ. ಸಮಾಪ್ನೋಷಿ ತತೋಸಿ ಸರ್ವಃ. ಸರ್ವಂ ಸಮಪ್ನೋಷಿ ತತೋಷಿ ಸರ್ವಃ. ಧನ್ಯವಾದಗಳು ಮಾತಾಜಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 41 ಮತ್ತು 42. ಸಕೇತಿ ಮತ್ವಾ ಪ್ರಸಭಂ ಯದುಕ್ತಂ ಯೇ ಕೃಷ್ಣ ಯೇ ಯಾದವ ಯೇ ಸಕೇತಿ ಅಜಾನತ ಮಹಿಮಾನತ ವೇದಂ ಮಯಾ ಪ್ರಮಾದಾತ ಪ್ರಣಯೇನ ವಾಪಿ. ಮೇಲ್ ಮಾಡಿ ಮಾತಾಜಿ. ಓದಿ ಮಾತಾಜಿ. ಯಚ್ಚಾಪಸಾರ್ಥಮಸತ್ತಕೃತೋಸಿ ವಿಹಾರಸಯೇ ಸನಭೋಜನೇಶು ಏಕೋತ ವ್ಯಾಪ್ಯುತ ತತ್ಸಮಕ್ಷಂ ತತ್ಕ್ಷಮಾಯೇ ತ್ವಂ ಅಹಂ ಅಪ್ರಮೇಯಂ. ಹರೇ ಕೃಷ್ಣ ಮಾತಾಜಿ. ಫಸ್ಟ್ ಲೈನು ಯಚ್ಚಾಪ ಆಸಾರ್ಥಮಸತ್ಕೃತೋಸಿ ವಿಹಾರಶಯೇ ಸನಭೋಜನೇಶು ಏಕೋತ ವ್ಯಾಪ್ಯುತ ತತ್ಸಮಕ್ಷಂ ತತ್ಕ್ಷಮಾಯೇ ತ್ವಂ ಅಹಂ ಅಪ್ರಮೇಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸರ್ವಾಯ್ತ ಮಾತಾಜಿ. ಲಲಿತಾ ಮಾತಾಜಿ. ಸರಿ ಆಯ್ತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಉಷಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತತ್ ಸಮೋಸ್ತ್ಯದ್ಯಧಿಕಾ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮಾ ಪ್ರಭಾವಾ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶ ಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಡುಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವನಜಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ.
ಶ್ಲೋಕ 45. ಅದೃಷ್ಟಪೂರ್ವಂ ಋಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯತೀತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಂ ದೃಷ್ಟ್ವಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ವಿ ಮಂಗಳ ಮಾತಾಜಿ, ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಕೇಳಿಸ್ತಿದ್ಯಾ ಮಾತಾಜಿ? ಹೌದು ಮಾತಾಜಿ. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನ ನೇದಂ ರೂಪ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತದ್ವೈನೇನ ದೃಷ್ಟ ಪೂರ್ವಂ. ಸರಿತಾ ಮಾತಾಜಿ? ಸರಿ ಆಯ್ತು. ನ ದೃಷ್ಟ ಪೂರ್ವಂ, ನ ದೃಷ್ಟ ಪೂರ್ವಂ. ಇನ್ನೊಂದು ಇದೆ, ತ್ವದನ್ಯೇನ ನ ದೃಷ್ಟ ಪೂರ್ವಂ. ಇನ್ನೊಂದು ಇದೆ, ಯನ್ಮೇ ತ್ವದನ್ಯೇನ ನ ದೃಷ್ಟ ಪೂರ್ವಂ. ಎರಡು ನಾ ಇದೆ ಮತ್ತೆ. ನಾ ಹೇಳಿಲ್ಲ ಅಂದ್ರೆ ಮೀನಿಂಗ್ ರಾಂಗ್ ಆಗ್ತದೆ ಮಾತಾಜಿ. ಓಕೆ ಓಕೆ ಓಕೆ. ಯನ್ಮೇ ತದೈನೇನ ನ ದೃಷ್ಟ ಪೂರ್ವಂ. ಓಕೆ ಮಾತಾಜಿ. ಇನ್ನೊಂದ್ಸಲ ಓದ್ಲಾ ಮಾತಾಜಿ? ಇದೆ ಅಲ್ವೇ? ಈ ಶ್ಲೋಕ ಓದಿ ಮಾತಾಜಿ. ನ ವೇದಯಜ್ಞೈರ್ನಿರ್ವದಾನೈ ನ ಚ ಕ್ರಿಯಾಭಿರ್ನ ತಪೋಭಿರೈರ್ಗೆ ಏವ ರೂಪಂ ಶಕ್ಯಹಂ ಋಲೋಕೆ ದೃಷ್ಟು ತದೈನೈನ ಕುರು ಪ್ರಭವೀರ. ಅದು ವೇದ ನ ವೇದ ಯಜ್ಞ ಜಯನೈರ್ನ ದಾನೈಹಿ. ಫಸ್ಟ್ ಲೈನು ನ ವೇದ ಯಜ್ಞ ಧ್ಯಯನೈರ್ನ ದಾನೈಹಿ. ಕೊನೆದು ದ್ರಷ್ಟುಂ. ಅದು ದೃಷ್ಟುಮಲ್ಲ, ದ್ರಷ್ಟುಂ. ಓಕೆ. ನ ವೇದೆ ಯಜ್ಞೈನೈವ ದಾನೇ ನ ವೇದ ಯಜ್ಞ ಧ್ಯಯನೈರ್ನ ದಾನೈಹಿ. ಧ್ಯಯನೈ ವಿಜ್ಞಾನ ಅಂತ ಬರ್ಬೇಕಾ ಮಾತಾಜಿ? ನ ವೇದ ಯಜ್ಞ ಧ್ಯಯನೈರ್ನ ದಾನೈ ನ ಚ ಕ್ರಿಯಾಭಿರ್ನ ತಪೋಭಿರೈರ್ಗೆ ಏವ ರೂಪಂ ಶಕ್ಯಹಂ ಋಲೋಕೆ ದೃಷ್ಟು ತದೈನೈನ ಕುರು ಪ್ರಭ. ದ್ರಷ್ಟುಂ. ಅದು ದ್ರಷ್ಟು ತದೈನೈನ ಕುರು ಪ್ರವೀರ. ಓಕೆ, ಧನ್ಯವಾದ ಮಾತಾಜಿ. ಪ್ರಶ್ನೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಎಲ್ಲ ಓದಿ ಆಯ್ತಲ್ವಾ ಒಮ್ಮೆ? ಮಾತಾಜಿ ಶ್ವೇತಾ ಮಾತಾಜಿಯ? ನಾನ್ ದಾಕ್ಷಾಯಿಣಿ ಮಾತಾಜಿ. ಓ ದಾಕ್ಷಾಯಿಣಿ ಮಾತಾಜಿ, ಓದಿ ಮಾತಾಜಿ ಓದಿ. ಶ್ಲೋಕ 49. ಉಷಾ ಮಾತಾಜಿಗೂ ಬಿಟ್ಟಿದ್ದೀರಾ ಅನ್ಸುತ್ತೆ ಮಾತಾಜಿ. ಇಲ್ಲ, ಹೇಳಿದ್ರು ಉಷಾ ಮಾತಾಜಿ. ಹೇಳಿದ್ರಾ? ಸರಿ ಸರಿ, ಹೇಳಿದ್ರು. ಮಾತೇ ವ್ಯತಮಾಚ ವಿಮೂಢ ಭಾವೋ ದುಷ್ಟ್ವಾ ರೂಪಂ ಘೋರ ವಿದೃಗ್ಮಮೇಧಂ ವ್ಯಪೇತ್ಯ ಭೀಹಿ ಪ್ರೀತಮನಾಹ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಖಂ ರೂಪಂ ದರ್ಶಯಾಮಾಸ ಭೂಯಃ. ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಧನ್ಯವಾದಗಳು. ಸೌಮ್ಯಶ್ರೀ ಮಾತಾಜಿ ಓದಿಲ್ಲ ಅನ್ಸುತ್ತೆ ಮಾತಾಜಿ. ಕನ್ನಡ ಸೌಮ್ಯಶ್ರೀ ಮಾತಾಜಿ ಈಗ ಬಂದದ್ದಂತ ಓದಿದ್ರು. ಹರೇ ಕೃಷ್ಣ ಮಾತಾಜಿ, ಸ್ವಲ್ಪ ಚಾಂಟಿಂಗ್ ಮಾಡ್ತಿದ್ದೆ, ಬರಕ್ಕಾಗಿಲ್ಲ. ಓದಿ ಮಾತಾಜಿ. ಶ್ಲೋಕ 51. ಅರ್ಜುನ ಉವಾಚ
दृष्ट्वेदं मानुषं रूपं तव सौम्यं जनार्दन इदानीमस्मि संवृतः सचेता प्रकृतिं गतः. ಶ್ಲೋಕ 52-53. ಶ್ರೀ ಭಗವಾನುವಾಚ ಸುದುರ್ದಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ಧನ್ಯವಾದಗಳು ಮಾತಾಜಿ. ಅದೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಎಲ್ಲ ಒಂದಾಯ್ತಲ್ವಾ, ಒಂದು ರೌಂಡ್. ಇವಾಗ ದಯಾನಂದ ಪ್ರಭುಜಿ ಓದ್ತೀವ? ಓಕೆ. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 53. ನಾಹಂ ವೇದೈರ್ನ ತಪಸ ನ ದಾನೇನ ನ ಚೇಜ್ಜಯ ಶಕ್ಯ ಏವಂ ವಿಧೋ. ಸಾರಿ, ಅಷ್ಟೊನ್ನಲ್ಲಿ ಅಂತ ಇದೆ. ಅದು ಆತರ ಹೇಳಿ ಅದೇ ಬಂದ್ಬಿಟ್ಟು. ನಾಹಂ ವೇದೈರ್ನ ತಪಸ ನ ದಾನೇನ. ನಾಹಂ ವೇದೈರ್ನ ಕರೆಕ್ಟ್ ಅಲ್ವಾ ಮಾತಾಜಿ? ನಾಹಂ ವೇದೈರ್ನ ತಪಸ ನ ದಾನೇನ ನ ಚೇಜ್ಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಇನ್ನೊಂದು ಶ್ಲೋಕ ಇದೆ ಮಾತಾಜಿ, ಮುಗ್ದೋಯ್ತು. ಓದಿ ಮಾತಾಜಿ. ಮತ್ಕರ್ಮ ಕೃನ್ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ. ಓಂ ತತ್ಸದಿತಿ. ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ವಿಶ್ವರೂಪ ದರ್ಶನ ಯೋಗೋ ನಾಮ ಏಕದಶೋಧ್ಯಾಯಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ. ಈಗ 12ನೇ ಅಧ್ಯಾಯಕ್ಕೆ ಹೋಗುವ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ದ್ವಾದಶೋಧ್ಯಾಯಃ. ಭಕ್ತಿಯೋಗಃ. ಅನುಸೂಯ ಮಾತಾಜಿ ಓದಿ ಶ್ಲೋಕ 1. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಾ ಸ್ವಂ ಪರ್ಯಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮ. ಶ್ಲೋಕ 2. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯ ಯುಕ್ತ ಉಪಾಸತೆ ಶ್ರದ್ಧಾಯ ಪರಯೋಪೇತಃ ತೇ ಮೇ ಯುಕ್ತ ತಮಂ ಮತಃ. ತೇ ಮೇ ಯುಕ್ತ ತಮಾ ಮತಃ. ಧನ್ಯವಾದಗಳು ಮಾತಾಜಿ. ಚಂದನಾ ಮಾತಾಜಿ ಕಾಣಿಸುವುದಿಲ್ಲ. ದಾಕ್ಷಾಯಿಣಿ ಮಾತಾಜಿ ಓದಿ. ದಾಕ್ಷಾಯಿಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ದಾಕ್ಷಾಯಿಣಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಯೇ ತ್ವಕ್ಷರಮನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚ್ಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ ಸನ್ನಿಯಮೇಂದ್ರಿಯಾಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಃ. ಧನ್ಯವಾದಗಳು ಮಾತಾಜಿ. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ ಹರೇ ಕೃಷ್ಣ. ಕ್ಲೇಶೋ ಅಧಿಕತರ ರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ.
ಓದಿ ಮಾತಾಜಿ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. 6 7 ಮಾತಾಜಿ, 7 8 7 ಮಾತಾಜಿ. ತೇಷಾಮಹಂ ಸಮುದ್ಧಾರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ ಮಯ್ಯೇವ ಮನ ಆದಸ್ತ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ. ಶ್ಲೋಕ 9. ಅತ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಶ್ಲೋಕ 10. ಅಭ್ಯಾಸೇಪ್ಯಃ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದಯಾನಂದ ಪ್ರಭುಜಿ ಓದ್ತೀರ? ಶ್ರುತಿ ಮಾತಾಜಿ ಓದಿ. ಶ್ರುತಿ ಮಾತಾಜಿ, ಕನ್ನಡ ಶ್ರುತಿ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅಥೈತದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮಫಲತ್ಯಾಗಂ ತತಃ ಕುರುಯಾತ್ ಯತಾತ್ಮವಾನ್. ಹರೇ ಕೃಷ್ಣ ಮಾತಾಜಿ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲತ್ಯಾಗಃ ತ್ಯಾಗಚ್ಛಾಂತಿರನಂತರಂ. ಹರೇ ಕೃಷ್ಣ. ನಾನು ಓದ್ಬೇಕಾ ಮಾತಾಜಿ? ಗೀತಾ ಕೋಡಿಕರ್. ಓದಿ ಮಾತಾಜಿ. ಗೀತಾ ಮಾತಾಜಿ ಓದಿ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಶಮಿ ಸಂತುಷ್ಟ ಸತತಂ ಯೋಗಿ ಯತಾತ್ಮ ದೃಢ ನಿಶ್ಚಯಃ ಮಯ್ಯರ್ಪಿತ ಮನೋ ಬುದ್ಧಿಃ ಯೋ ಮದ್ಭಕ್ತ ನ ಭಕ್ತ ಸ ಮೇ ಪ್ರಿಯಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನೋ ನ ದ್ವಿಜತೆ ಚಯಃ ಹರ್ಷಾಮರ್ಷ ಭಯೋದ್ವೇಗೈ ಮುರ್ಯುಕ್ತೋ ಮುಕ್ತೋ ಅಂತ ಹೇಳಿದ್ರು. ಹರ್ಷಾಮರ್ಷ ಭಯೋದ್ವೇಗೈಃ ಮುಕ್ತೋ ಯಸ್ಸ ಚ ಮೇ ಪ್ರಿಯಃ. ಹರ್ಷಾಮರ್ಷ ಭಯೋದ್ವೇಗೈ ವೇಗೈಹಿ ಅನ್ಬೇಕಲ್ಲಿ. 2 ಕೊನೆ ಕಾಣುತ್ತಲ್ಲ 2. ಹಾ ಮಾತಾಜಿ. ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಸ್ಸ ಚ ಮೇ ಪ್ರಿಯಃ. ಇನ್ನೊಮ್ಮೆ ಓದಿ ಮಾತಾಜಿ ನೀವು. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನೋ ದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಸ್ಸ ಚ ಮೇ ಪ್ರಿಯಃ. ಅನಪೇಕ್ಷ ಮಾತಾಜಿ ಹೇಳ್ಕೊಡಿ ಮಾತಾಜಿ. ಅನಪೇಕ್ಷ ಶುಚಿರ್ದಕ್ಷಃ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕನ್ನಡ ಸೌಮ್ಯಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಯೋ ನ ಹೃಷ್ಯತಿ ನ ದ್ವೇಷಿ ಹ್ಯೋ ನ ಹೃಷ್ಯತಿ ನ ದ್ವೇಷ್ವಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯಃ.
ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 18. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಸಂಗ ವಿವರ್ಜಿತಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರ ಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಏತು ಧರ್ಮಾಮೃತಂ ಇದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಾಮ ಭಕ್ತಾಸ್ತೇತಿವ ಮೇ ಪ್ರಿಯಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಓದ್ಬಿಡ್ಲಾ ಮಾತಾಜಿ ಇದು? ಓದಿ. ಓದುವ ಎಲ್ಲರೂ ಓದುವ. ಎಲ್ಲರೂ ಓದಿ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಶಾಸ್ತ್ರೇ ಶ್ರೀಕೃಷ್ಣಾರ್ಜುನಸಂವಾದೆ ಯೋಗೋ ನಾಮ ದ್ವಾದಶೋಧ್ಯಾಯಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ ರಾಮ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ ಹರೇ ಹರೇ ರಾಮ ರಾಮ ಹರೇ ರಾಮ ಹರೇ 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 ಹರೇ. ಅಧ್ಯಾಯ 13. ಸಾರಿ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತ್ರಯೋದಶೋऽಧ್ಯಾಯಃ. ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರ ವಿಭಾಗ ಯೋಗಃ. ಈಗ ಲಕ್ಷ್ಮೀ ದೇವಿ ಮಾತಾಜಿ ಎಲ್ಲ ಓದ್ಲಿಕ್ಕೆ. ಹೌದು ಮಾತಾಜಿ. ಲಕ್ಷ್ಮೀ ದೇವಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಅರ್ಜುನೋವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರ ಕ್ಷೇತ್ರಜ್ಞಮೇವ ಚ ಏತದ್ ವೇದಿತುಂ ಇಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಾಭಿಧೀಯತೆ ಏತದ್ಯೋ ವೇತ್ತಿ तं ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಮಾತಾಜಿ ಓದಿ ಮಾತಾಜಿ. ಶ್ಲೋಕ 3. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋ ಜ್ಞಾನಂ ಯಜ್ಞಾನಂ ಮತಂ ಮಮ ತಚ್ಛೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸಚಯೋ ಯತ್ಪರ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲೋಕಜೀವನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಋಷಿಭೀರ್ಮ ಬಹುಧಾ ಗೀತಂ ಛಂದೋರ್ಭಿವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದಚ್ಚೈವ ಹೇತು ಮದ್ಭಿರ್ವಿ ನಿಶ್ಚಿತೈ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇನ್ನೊಂದು ಓದಿ ಮಾತಾಜಿ. ಶ್ಲೋಕ 6. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶಕಂ ಚ ಪಂಚ ಚೇಂದ್ರಿಯ ಗೋಚರಃ. ಧನ್ಯವಾದಗಳು ಮಾತಾಜಿ. ಎಂ ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಸಾಯಿಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಾಯಿಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಸಾಯಿಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಓದಿ. ಮಧುರಾ ವೆಂಕಟೇಶ್ ಮಾತಾಜಿ ಓದಿ.
ಮಧುರಾ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಮಾತಾಜಿ ಓದ್ತೆ ಮಾತಾಜಿ. ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಗಾತಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರ ಮುದಾಹೃತಂ. ಅಮಾನಿತ್ವಮಡಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜನವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಇಂದ್ರಿಯಾರ್ಥೇಷು ವೈರಾಗ್ಯಂ ನಾಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಆಸಕ್ತಿರನ ಬಿಶ್ವಂಗಃ ಪುತ್ರದಾರ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕೃಷ್ಣ. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಯಿ ಚಾನೇನ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತೀರ್ಛನ ಸಂಸದಿ. ಮಾತಾಜಿ ಇನ್ನೊಮ್ಮೆ ಓದಿ ಮಾತಾಜಿ. ಚಾನನ್ಯ. ಮಯಿ ಚಾನೇನ ಯೋಗೇನ ಚಾನನ್ಯ. ಮಯಿ ಚಾನನ್ಯ ಯೋಗೇನ ಚಾನನ್ಯ ಮಾತಾಜಿ. ಹಾ ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತೀರ್ಚನ ಸಂಸದಿ. ಮಾತಾಜಿ ಮೇಲೆ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯತ್. ಕರೆಕ್ಟಾ ಮಾತಾಜಿ? ಯದತೋನ್ಯತಾ. ಧನ್ಯವಾದಗಳು. ಇನ್ನೊಮ್ಮೆ ಮಾತಾಜಿ. ಪ್ರಿಯಾಂಕಾ ಮಾತಾಜಿ. ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯತಾ. ಧನ್ಯವಾದಗಳು ಮಾತಾಜಿ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಜ್ಞೇಯಂ ಎತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಮೃತಂ ಅಶ್ನುತೆ ಅನಾದಿ ಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋ ವಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸರ್ವೇಂದ್ರಿಯ ಗುಣಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದ್ವಿಜ್ಞೇಯಂ ದೂರಸ್ಥಂ ಚಾಂತಿಕೇ ಚ ತತ್. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ರೀಕಾಂತ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃ ಚ ತಚ್ ಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಇನ್ನೊಂದಿದೆ ಮಾತು ಪ್ರಭುಜಿ, ಇದು ಓದಿ. ಜ್ಯೋತಿಷಾಮಪಿ ತಚ್ ಜ್ಯೋತಿಃ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಸುಮಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಭೋಕ್ತಂ ಸಮಾಶತಃ
ಮದ್ಭಕ್ತ ಏತದ್ ವಿಜ್ಞಾಯ ಮದ್ಭಾವಯೋಪದ್ಯತೆ ಯೋಪಪದ್ಯತೆ ಭಾವಯೋಪದ್ಯತೆ. ಮಾತಾಜಿ ಇನ್ನೊಮ್ಮೆ ಓದಿ, ನಿಧಾನವಾಗಿ ಓದಿ. ಇದು ಚೋಕ್ತಂ, ಭೋಕ್ತಂ ಅಲ್ಲ, ಇದು ಚೋಕ್ತಂ. ಚೋಕ್ತಂ. ಇನ್ನೊಮ್ಮೆ ಓದಿ, ಇನ್ನೊಮ್ಮೆ. ಇತಿ ಕ್ಷೇತ್ರ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ ವಿಜ್ಞಾಯ ಮದ್ಭಾವಯೋಪಪದ್ಯತೆ. ಭಾವಯೋಪಪದ್ಯತೆ. 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 ಭಾವ ಎರಡು ದೀರ್ಘ. ಭಾವಯೋಪಪದ್ಯತೆ. ಸರಿನಾ ಮಾತಾಜಿ? ಹಾ, ಸರಿ ಆಯ್ತು. ಇನ್ನೊಂದು ಓದಿ. ಪ್ರಕೃತಿಂ ಪುರುಷಂ ಚೈವ ವಿದ್ಯಾನಾದಿ ಉಭಾವಪಿ ವಿಕಾರಂಸ ಗುಣಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿಂ ಪುರುಷಂ ಚೈವ ವಿದ್ಯಾನಾದಿ ಉಭಾವಪಿ ವಿಕಾರಂಶ್ಚ ಗುಣಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತ್ಯುಚ್ಯತೆ ಪುರುಷ ಸುಖ ದುಃಖಾನಂ ಭೋಕ್ತೃತ್ವೇ ಹೇತು ರುಚ್ಯತೆ. ಶ್ಲೋಕ 22. ಪುರುಷ ಪ್ರಕೃತಿ ಸ್ಥೋಯಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯೆ ಸದಾ ಸದ್ಯೋನಿ ಜನ್ಮಸು ಸದಾ ಸದ್ಮೋನಿ ಜನ್ಮಸು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಉಷಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದ್ರಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇऽಸ್ಮಿನ್ ಪುರುಷಃ ಪರಃ. ಯಂ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವತಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಹರೇ ಮಾತಾಜಿ. ಫಸ್ಟ್ ಲೈನ್ ಯಾದು? ಎಂ ಅಲ್ಲ, ಯಾ. ಓದಿ ಮಾತಾಜಿ ಇನ್ನೊಮ್ಮೆ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವತಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಧನ್ಯವಾದಗಳು ಮಾತಾಜಿ. ವನಜ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಧ್ಯಾನೇನಾತ್ಮಾನಿ ಪಶ್ಯಂತಿ ಕೇಚಿದಾತ್ಮನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ ಅನ್ಯೇ ತೇವಮಜಾನಂತಂ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತೀತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಂ. ಮಾತಾಜಿ. ಅನ್ಯೇ ತ್ವೇವಂ ಅಜಾನಂತಃ. ನಂತಂ ಅಲ್ಲ, ನಂತಃ. ಅನ್ಯೇ ತೇವಂ ಅಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತೀತರಂತ್ಯೇವ ಮೃತ್ಯು ಶ್ರುತಿಪರಾಯಣಂ ಪರಾಯಣಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವಿ ಮಂಗಳ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಯಾವ ಸಂಜಾಯತೆ ಕಿಂಚಿ ಸತ್ವಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ತದ್ವಿದ್ಧಿ ಭರತ ವರ್ಷಭ. ಭರತ ಋಷಭ. ಮಾತಾಜಿ ಇನ್ನೊಮ್ಮೆ ಓದಿ. ಯಾವ ಸಂಜಾಯತೆ ಕಿಂಚಿ ಸತ್ವಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ತದ್ವಿದ್ಧಿ ಭರತರ್ಷಭ. ಧನ್ಯವಾದಗಳು ಮಾತಾಜಿ. ಇನ್ನೊಂದು ಓದ್ಲಿಕ್ಕಿದೆ ಅಲ್ವಾ ಮಾತಾಜಿ? ಓದಿ. ಸಮ ಸರ್ವೇಷು ಭೂತೇಷು ತಿಷ್ಠಾಂತಂ ಪರಮೇಶ್ವರಂ
विनाशत्वं यं पश्यन्ति स पश्यन्ति पश्यति स हरे कृष्ण पश्यति यः माताजी यम् अಲ್ಲ यः ಮಾತಾಜಿ ಇದು ಯಹಂ ಪಶ್ಯಂತಿ ಸ ಪಶ್ಯಂತಿ ಇದು ಯಃ ಪಶ್ಯತಿ ಸ ವಿನಶತ್ವ ಅಲ್ವಾ ಮಾತಾಜಿ? ಹೌದು ಹೌದೌದು ವಿನಶ್ಯತ್ವ ಲತಾ ಮಾತಾಜಿ ವಿನಶ್ಯತ್ವ ಇದು ವಿನಶ್ಯಂತು ಮೂರನೇ ಲೈನ್ ಹೇಳಿ ಮಾತಾಜಿ. ಅದು ವಿನಶ್ಯತ್ವ ವಿನಶ್ಯತ್ವ ಹಾ ವಿನಶ್ಯತ್ವ ವಿನಶತ್ವಂ ವಿನಶ್ಯಂತಂ ಸಮಂ ಸರ್ವೇಷು ಭೂತೇಷು ತಿಷ್ಠಂತ ಪರಮೇಶ್ವರಂ ವಿನಶ್ಯಂತ್ಯಂ ಯಂ ಪಶ್ಯಂತಿ ಸಾ ಪಶ್ಯಂತಿ ವಿನಶ್ಯಂತಂ ವಿನಶ್ಯಂತ್ಯಂ ಯಂ ಪಶ್ಯಂತಿ ಸಾ ಪಶ್ಯಂತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. AP ಸುಮಿತ್ರಮ್ಮ ಮಾತಾಜಿ ಓದಿ. ಎಲ್ಲರೂ ಓದಿ ಆಯ್ತಲ್ಲ ಒಮ್ಮೆ? ಈಗ ಯಾವ್ದು AP ಸುಮಿತ್ರಮ್ಮ ಮಾತಾಜಿ ಶ್ಲೋಕ 29 ಒಂದೊಂದು ಶ್ಲೋಕ ಒಂದೊಂದು ಓದಿ ಮಾತಾಜಿ. ಓಕೆ ಮಾತಾಜಿ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಂ ಈಶ್ವರಂ ನಹಿ ನತ್ಯಾತ್ಮಾತ್ಮಾನಂ ತತೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅನುಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ಪ್ರಕೃತೈವ ಚ ಕರ್ಮಾಣಿ ಕ್ರಿಯಾಮಣಾನಿ ಸರ್ವಸಃ ಯಃ ಪಶ್ಯತಿ ತತಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಹರೇ ಕೃಷ್ಣ. ಪ್ರಕೃತ್ಯೈವ ಚ ಕರ್ಮಾಣಿ ಪ್ರಕೃತ್ಯೈವ ಚ ಕರ್ಮಾಣಿ ಎರಡು ಅಕ್ಷರ ಒತ್ತಕ್ಷರ ಇದೆ ಇಲ್ಲಿ. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಾಮಣಾನಿ ಸರ್ವಸಃ ಕ್ರಿಯಮಾಣಾನಿ ಸರ್ವಸಃ ಯಃ ಪಶ್ಯಂತಿ ತತಾತ್ಮಾನಂ ಪಶ್ಯತಿ ತಥಾತ್ಮಾನಂ ಯಃ ಪಶ್ಯತಿ ತತಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಸರಿನಾ ಮಾತಾಜಿ? ಎಸ್ ಕರೆಕ್ಟ್. ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯದಾ ಪೃಥಕ್ ಭಾವಂ ಯುಕ್ತಿ ತಥಾ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಇನ್ನೊಂದ್ಸಲಿ ಓದ್ಲಾ ಮಾತಾಜಿ? ಓದಿ ಮಾತಾಜಿ, ನೆಟ್ವರ್ಕ್ ಸರಿ ಇರಲಿಲ್ಲ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಯದಾ ಭೂತ ಪೃಥಕ್ ಭಾವಂ ಏಕಸ್ತಮನ ಪಶ್ಯತಿ ತಥಾ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಇನ್ನೊಂದು ಶ್ಲೋಕ ಓದಿ ಮಾತಾಜಿ ನೀವು. ಇನ್ನೊಂದು ಶ್ಲೋಕ ಓದಿ ಮಾತಾಜಿ. ಅನಾದಿತ್ವ ನಿರ್ಗುಣತ್ವಾತ್ ಪರಮಾತ್ಮ ಅಯಮವ್ಯಯಃ ಶರೀರಸ್ಥೋಪಿ ಕೌಂತೆಯ ನ ಕರೋತಿ ನ ಲಿಪ್ಯತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೀಪಾ ಬಾಳಿಕ ಮಾತಾಜಿ ಓದಿ. ಯಥಾ ಸರ್ವಗತಂ ಸಾಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ. ಹರೇ ಕೃಷ್ಣ. ಸೌಕ್ಷ್ಮ್ಯಾತ್ ಮಾತಾಜಿ. ಸೌಕ್ಷ್ಮ್ಯಾತ್ ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ. ಹರೇ ಕೃಷ್ಣ ಮಾತಾಜಿ. ಸರಿ ಧನ್ಯವಾದ. ಸರಿ. ಗಾಯತ್ರಿ ಮಾತಾಜಿ ಓದಿ. ಯಥಾ ಪ್ರಕಾಶಯತ್ಯೇಕಃ ಕೃಷ್ಣಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಗೀತಾ ಎಂ ಮಾತಾಜಿ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ.
ಶ್ಲೋಕ 35 ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕನ್ನಡ ಶ್ರುತಿ ಎಸ್.ಜೆ. ಮಾತಾಜಿ ಓದಿ. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕನ್ನಡ ಸೌಮ್ಯಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 31 ಯದಾ ಭೂತ ಪೃಥಕ್ ಭಾವಂ ಏಕಸ್ತಮನುಪಶ್ಯತಿ ತಥಾ ಏವ ಚ ವಿಸ್ತಾರ ಬ್ರಹ್ಮ ಸಂಪದ್ಯತೆ ತದಾ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಶ್ವೇತಾ ಮಾತಾಜಿ ಓದುವ. ಓಕೆ, ಕಾಂತಮಣಿ ಮಾತಾಜಿ ಓದಿ. ಅನಾದಿತ್ವ ನಿರ್ಗುಣತ್ವಾತ್ ಪರಮಾತ್ಮಂ ಅವ್ಯಯ ಪರಮಾತ್ಮಯಮವ್ಯಯಃ ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ. ಧನ್ಯವಾದಗಳು. ಧನ್ಯವಾದಗಳು. ಶ್ವೇತಾ ಮಾತಾಜಿ ಇಲ್ಲ. ಎಂ.ಎನ್. ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಎಂ.ಎನ್. ಸಾಯಿಲಕ್ಷ್ಮಿ ಮಾತಾಜಿ. ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಯಥಾ ಸರ್ವಗತಂ ಸೌಖ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತವಸ್ಥಿತೋ ದೇಹೇ ತಥಾತ್ಮನ್ನೋ ನೋಪಲಿಪ್ಯತೆ. ಕರೆಕ್ಟ್ ಆಯ್ತು ಮಾತಾಜಿ. ಇಲ್ಲಿ ಸ್ವಲ್ಪ ಆಯ್ತು. ಸೌಕ್ಷ್ಮ್ಯಾತ್ ಇದು ಸೌಕ್ಷ್ಮ್ಯಾತ್ ಸರ್ವಗತಂ ಸೌಖ್ಯಾತ್ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ಸೌಮ್ಯಾತ್. ಏನ್ ಮಾತಾಡಿ ಇದು? ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್. ಸೌಕ್ಷ್ಮ್ಯಾತ್ ಸೌಕ್ಷ್ಮ್ಯಾತ್ ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತವಸ್ಥಿತೋ ದೇಹೇ ತಥಾತ್ಮನೋಪಲಿಪ್ಯತೆ. ಧನ್ಯವಾದಗಳು ಮಾತಾಜಿ. ಇನ್ನೊಂದು ಒತ್ತಿದ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇನ್ನೊಂದು ಒತ್ತಿದ. ಇನ್ನೊಂದು ಓದ್ಲ ಮಾತಾಜಿ. ಹಾ. ಯಥಾ ಪ್ರಕಾಶಯತ್ಯೇತ್ಯಃ ಕೃಷ್ಣಂ ಲೋಕಂ ದಂಪತಿ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಕ್ಷೇತ್ರಜ್ಞೇವಂ ಅಂತರಂ ಜ್ಞಾನಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಒಂದೇನಾ ಮಾತಾಜಿ? ಓಕೆ. ಒಂದೊಂದೇ ಮಾತಾಜಿ. ಈಗ ಒಂದೊಂದೇ ಇಲ್ಲ. ಸಾಯಿ ಲಕ್ಷ್ಮಿ ಮಾತಾಜಿ ಹೇಳಲಿಲ್ಲಲ್ವಾ? ಹೇಳದವರಿಗೆ ಅದು ಚಾನ್ಸ್ ಕೊಟ್ಟದ್ದು ಮಾತಾಜಿ. ಓಕೆ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಧನ್ಯವಾದಗಳು ಮಾತಾಜಿ. ಒಂದೇನಾ ಮಾತಾಜಿ? ಒಂದೇ ಮಾತಾಜಿ. ಒಂದೇ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಉಪದೃಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತೋ
ದೇಹೇಸ್ಮಿನ್ ಪುರುಷಃ ಪರಃ. ಹರೇ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಾ ಏವಂ ವೇತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವತಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಧನ್ಯವಾದಗಳು ಮಾತಾಜಿ. ಸುಮಾ ಮಾತಾಜಿ ಓದಿ. ಶ್ರೀಕಾಂತ್ ಪ್ರಭುಜಿ, ಶ್ರೀಕಾಂತ್ ಪ್ರಭುಜಿ, ಸುಮಾ ಮಾತಾಜಿ ಓದಿ. ಸುಮಾ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಸುಮಾ ಮಾತಾಜಿ. ಧ್ಯಾನೇನಾತ್ಮಾನಿ ಪಶ್ಯಂತಿ ಕೇಚಿದಾತ್ಮಾನಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮ ಯೋಗೇನ ಚಾಪರೇ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಉಮಾದೇವಿ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಅನ್ಯೇ ತೇವಂ ಅಜಾನಂತಃ ಅಶ್ರುತ್ವಾನೇಭ್ಯ ಉಪಾಸತೆ ತೇಪಿ ಚಾತಿ ತರಂತೇವ ಮೃತ್ಯುಂ ಶ್ರುತಿ ಪರಾಯಣಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ವನಜ ಮಾತಾಜಿ ಓದಿ. ವನಜ ಮಾತಾಜಿ, ವನಜ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವನಜ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿ ಮಂಗಳಾ ಮಾತಾಜಿ ಓದಿ. ವಿ ಮಂಗಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 27. ಯಾವತ್ ಸಂಜಯತೆ ಕಿಂಚಿ ಸತ್ವಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗತ್ ತದ್ವಿದ್ಧಿ ಭರತರ್ಷಭ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವನಜ ಮಾತಾಜಿ, ವನಜ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವನಜಾ ಮೂರ್ತಿ ಲೆಫ್ಟ್ ಆದ್ರು. ಲೆಫ್ಟ್ ಆದ್ವಾ? ಮಾತಾಜಿ ನೀವು ಓದಿ ಮಾತಾಜಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಹರೇ ಧನ್ಯವಾದ ಮಾತಾಜಿ. ಸಮಂ ಸರ್ವತ್ರ ಸಮವಸ್ಥಿತಮೀಶ್ವರಂ ನಾಹಿ ನಸ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ. ಧನ್ಯವಾದಗಳು. ಯಾರಾದ್ರೂ ಓದಿದನ? ಹರೇ ಕೃಷ್ಣ. ಓದಲಿಕ್ಕೆ ಓದಿ. ಓದಿ ಸುಮಾ ಮಾತಾಜಿ. ಓದ್ತೀನಿ ಮಾತಾಜಿ. ಪ್ರಕೃತೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಸಃ ಯ ಪಶ್ಯತಿ ತತಾತ್ಮಾನಾತ್ಮಾನ್ ಅಕರ್ತಾರಂ ಸ ಪಶ್ಯತಿ. ತತಾತ್ಮಾನಂ ಯಃ ಪಶ್ಯತಿ ತತಾತ್ಮಾನಂ. ಯ ಪಶ್ಯತಿ ತತಾತ್ಮಾನಾತ್ಮ ತತಾತ್ಮಾನಂ ಅಂತ ಹೇಳಿ ತತ ಆತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇದು ಓದಿ. ಯದಾ ಭೂತ ಪೃಥಕ್ ಭಾವಂ ಏಕಸ್ತಮನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಯಾವ್ದಾದ್ರು ಇದನ್ನು ಓದಿ. ಹರೇ ಕೃಷ್ಣ. ಅನಾದಿತ್ವಾ ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯ ಒಂದ್ ನಿಮಿಷ ಮಾತಾಜಿ. ಪರಮಾತ್ಮಾಯಮವ್ಯಯಃ ಶರೀರೋಸ್ತೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ. ಪರಮಾತ್ಮಾಯಮವ್ಯಯಃ ಪರಮಾತ್ಮಾಯಮವೈ ನನ್ಗೆ ಇದಾವೆ. ಮಾತಾಜಿ ಅದು ಸ್ವಲ್ಪ ಪರಮಾತ್ಮಾಯಮವ್ಯಯಃ ಮವ್ಯಯ ಅಷ್ಟೇ. ಮವ್ಯಯ ಪರಮಾತ್ಮಾಯಮವ್ಯಯಃ ಶರೀರೋಸ್ತೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ. ಹರೇ ಕೃಷ್ಣ. ಯಾರಾದ್ರೂ ಇದು ಶ್ಲೋಕ ಓದುವುದಿದ್ದೀರಾ? ಎಪಿ ಸುಮಿತ್ರಮ್ಮ ಮಾತಾಜಿ. ಓದ್ತೀನಿ ಮಾತಾಜಿ. ಮೇಲೆ ಮಾಡಿ ಮಾತಾಜಿ. ಮೇಲೆ ಮೇಲೆ ಮಾಡ್ಬೇಕು ಮಾತಾಜಿ. ಹೋಗ್ತಾ ಇಲ್ಲ. 32ನೇ ಶ್ಲೋಕ ಓದು. ಹೌದಾ? ಅನಾದಿತ್ವಾ ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯಃ
ಶರೀರಸ್ಥೋಪಿ ಕೌಂತೆಯ ನ ಕರೋತಿ ನ ಲಿಪ್ಯತೆ. ಸರಿ ಆಯ್ತಾ ಮಾತಾಜಿ? ಅಲ್ಲಿ ಮಾತಾಜಿಗೆ ಮೆಸೇಜ್ ಹಾಕಿದ್ರು, ಅಲ್ಲಿ ಆ ಸೇರ್ಸ್ಬಾರ್ದು ಅಂತ ಮೆಸೇಜ್ ಹಾಕಿದ್ರು ಮಾತಾಜಿ, ಲತಾ ಮಾತಾಜಿ. ಮಾತಾಜಿ ನಾನು ಓದ್ಲಾ? ಇದು ಓದಿ ಮಾತಾಜಿ ನೀವು. ಯಾವ್ದಿದ? ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇದು ಓದಿ, ಯಾವ್ದಾದ್ರು ಓದಿ. ದೀಪಾ ಬಾಳಿಗ ಮಾತಾಜಿ, ಚಂದನ ಮಾತಾಜಿ, ಗಾಯತ್ರಿ. ಹರೇ ಕೃಷ್ಣ. ನಾನು ಓದ್ತೀನಿ ಮಾತಾಜಿ. ಓದ್ಲಾ? ಯಥಾ ಪ್ರಕಾಶಯತ್ಯೇಕಃ ಕೃಷ್ಣಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಇದು ಓದಿ. ಯಾವ್ದು ಓದ್ತೀರಿ? ಹರೇ ಕೃಷ್ಣ. ಚಾನ್ಸ್ ತಗೊಳ್ಳಿ. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ. ತತ್ಸತ್ಯಿತಿ. ಹೇಳಿ ಒಟ್ಟಿಗೆ. ಓಂ ತತ್ಸತ್. ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ತ್ರಯೋದಶೋऽಧ್ಯಾಯಃ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಲಲಿತಾ ಮಾತಾಜಿ ಧನ್ಯವಾದ. ಪ್ರವೀಣ ಮಾತಾಜಿ ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ. ಲಲಿತಾ ಮಾತಾಜಿ ನಿಮ್ಗೂ ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಪ್ರವೀಣ ಮಾತಾಜಿ ನಿಮ್ಗೂ ಧನ್ಯವಾದ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ವಾಂಚಾಕಲ್ಪತರು ಹೇಳಿ ಮಾತಾಜಿ. ಹೇಳಿ ಆಯ್ತು. ಇನ್ನು ಮಾತಾಜಿ ಅವ್ರಿಗೂ ಧನ್ಯವಾದಗಳು. ನಾನು ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಒಂದು ಕೀ ಜೈ. ಶ್ರೀಲ ಪ್ರಭುಪಾದ್ ಕೀ ಜೈ. ಚೈತನ್ಯ ಮಹಾಪ್ರಭು ಕೀ ಜೈ. ಶ್ರೀ ಶ್ರೀ ರಾಧಾ ಗೋವಿಂದ ಕೀ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಈಗ ನಮ್ಗೆ ಕ್ಲಾಸ್ ಇದೆ, ಮೀಟಿಂಗ್ ಎಂಡ್ ಮಾಡುವ.